ಕೆಸರದ ಗುಂಪು ಕಾರ್ಯಕ್ರಮದಲ್ಲಿ ತಾಟೆ ಮತ್ತು ಬೊಟ್ಟಿಮಾರಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ತುಳುನಾಡಿನ ಜನಮಾನಸದಳು ಮೆಚ್ಚುಗೆ ಪಡೆದ ಜಾನಪದ ಕ್ರೀಡೆ ಕಂಬಳ. ಈ ಜೋಡುಕರೆ ಕಂಬಳ ಕ್ಷೇತ್ರದಲ್ಲಿ ಶರವೇಗದ ಓಟದೊಂದಿಗೆ ದಾಖಲೆ ನಿರ್ಮಿಸಿದ ಕೋಣಗಳೆಂದರೆ ತಾಟೆ ಮತ್ತು ಬೊಟ್ಟಿಮಾರು. ಕಿಂಗ್ ಎನ್ನುವ ಬಿರುದಾಂಕಿತ ತಾಟೆ, ಇದರ ಜೊತೆ ಇರುವ ಕೋಣವೇ ಬೊಟ್ಟಿಮಾರು ಮೋಡೆ. ಬೈಂದೂರು ರಾಜು ದೇವಾಡಿಗರ ಮನೆಯಿಂದ ತಾಟೆಯನ್ನು ಮತ್ತು ಕಡಂದಲೆ ಬೊಟ್ಟಿಮಾರು ಮನೆಯಿಂದ ಬೊಟ್ಟಿಮಾರು ಮೋಡೆ ಎನ್ನುವ ಕೋಣವನ್ನು ನೇರವಾಗಿ ಇರುವೈಲುಪನಿಲ ಬಾಡ ಪೂಜಾರಿಯವರು ತನ್ನ ಮನೆ ಕರೆ ತಂದರು. ಈ ಜೋಡಿಗಳು ತದನಂತರ ದಾಖಲೆಗಳ ಮೇಲೆ ದಾಖಲೆಗಳನ್ನು ನಿರ್ಮಿಸುತ್ತಾ ಕಂಬಳ ಕ್ಷೇತ್ರದಲ್ಲಿ ದಾಖಲೆಗಳ ಸರದಾರರಾಗಿ ರಾರಾರ್ಜಿಸಿದೆ. ಇರುವೈಲುಪನಿಲ ಬಾಡ ಪೂಜಾರಿಯವರ ಕೀರ್ತಿಯನ್ನು ಎತ್ತಿ ಹಿಡಿದ ಹಿರಿಮೆ ಈ ಜೋಡಿಗಳಿಗೆ ಇವೆ. 4 ವರ್ಷ ನೇಗಿಲು ಹಿರಿಯ ವಿಭಾಗದಲ್ಲಿ ಈ ಜೋಡಿಯು ಸರಣಿ ಶ್ರೇಷ್ಠ ಗೌರವವನ್ನು ಪಡೆದಿದೆ. ತಾಟೆಗೆ ಹಗ್ಗ ಹಿರಿಯ, ಹಗ್ಗ ಕಿರಿಯ, ನೇಗಿಲು ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದೆ. ಬೊಟ್ಟಿಮಾರು ಕೋಣವು ನೇಗಿಲು ಕಿರಿಯ ಹಾಗೂ ಹಿರಿಯ ವಿಭಾಗದಲ್ಲಿ, ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವ ಕೋಣ. ಸರಿಸುಮಾರು 170 ಬಹುಮಾನ ಪಡೆದ ಜೋಡಿಗಳು ಇವು. ಜೋಡುಕರೆ ಕಂಬಳದಲ್ಲಿ ವಿಭಿನ್ನ ಶೈಲಿಯ ಓಟದೊಂದಿಗೆ ಪ್ರೇಕ್ಷಕರಿಗೆ ಮುದ ನೀಡಿದ ಜೋಡಿಗಳು ಇವು. ಪ್ರಗತಿಪರ ಕೃಷಿಕರಾದ ಇರುವೈಲುಪನಿಲ ಬಾಡ ಪೂಜಾರಿಯವರು ಕಂಬಳ ಕ್ಷೇತ್ರದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊತ್ತು ನಿಂತಹ ಕೋಣದ ಯಜಮಾನರು. ಕಂಬಳದ ಓರ್ವ ಅತಿ ಹಿರಿಯ ವ್ಯಕ್ತಿ ಇರುವೈಲುಪನಿಲ ಬಾಡ ಪೂಜಾರಿಯವರು. ಇವರ ಹೆಸರನ್ನು ಕಂಬಳದಲ್ಲಿ ಹರಡಿಸುವುದಕ್ಕೆ ಈ ಜೋಡಿಗಳೇ ಸಾಕ್ಷಿಯಾಗಿದೆ. ತಾಟೆ ಮತ್ತೆ ಬೊಟ್ಟಿಮಾರು ಈ ಜೋಡಿಗಳಿಗೆ ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ, ಮಾತೃಮಂಡಲಿ ದುರ್ಗಾವಾಹಿನಿ, ಓಂ ಫ್ರೆಂಡ್ಸ್ ಘಟಕ ಮಕ್ಕಿ ಶಿರ್ತಡಿ ಹಾಗೂ ಊರ 10 ಸಮಸ್ತರ ಸಹಕಾರದೊಂದಿಗೆ ನಾವು ನಂಬಿದ ದೈವದೇವರ ಆಶೀರ್ವಾದದೊಂದಿಗೆ ಈ ಸನ್ಮಾನ ಪತ್ರವನ್ನು ಗೌರವ ಆಧಾರಪೂರ್ವಕವಾಗಿ ನೀಡುತ್ತಿದ್ದೇವೆ. ಯಾರಂటే జోకులు ఏంటలే అన్న సతీప సతీప అన్న ఒంగరే సతీప ನಾನು ಮಸ್ತ್ ಸಲ ಲೆಕ್ಕ ಸತೀಪ ಅಣ್ಣ ಕಬಡ್ಡಿ ನೆಕ್ಸ್ಟ್ ಮ್ಯಾಚ್